ಮುಡಿಪು ಕುರ್ನಾಡದ ಭಾರತಿ ಶಾಲೆಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆದ ಸಿಎಸ್ಆರ್ ಫಂಡ್ ಒದಗಾಯಿನ ಅನುದಾನಡ್ ಸೌಂಡ್ ಬಾಕ್ಸ್ ಮೈಕ್ ಬೊಕ್ಕ ಪೀಠೋಪಕರಣಗಳನ್ನು ಅಳವಡಿಸಾದರು. ಶುಕ್ರವಾರ ಕಾಂಡೆ ಇನ್ನಿತ ವೀಕ್ಷಣೆಗೆ ಬತ್ತಿನ ಎಂಎಎಲ್ದ ನಿಕಟಪೂರ್ವ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳ್ಯಾರನ್ನು ಎತ್ಕೊಂಡು ಮಾನಾದಿಗೆ ಮಲ್ತೇರು. ಭಾರತಿ ಶಾಲೆದ ಮುಖ್ಯ ಶಿಕ್ಷಕರು ಎಚ್ಎಂ ರಾಮಕೃಷ್ಣ ಭಟ್ ಬೋಳ್ಯಾರಿಗೆ ಅಭಿನಂದನದ ಪಾತ್ರ ಪಂಡರು. ಇವತ್ತು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರು ಅವರು ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ನಮಗಾಗಿ ಕರ್ನಾಟಕ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಅವರ ವತಿಯಿಂದ ಅವರ ಸಿಎಸ್ಆರ್ ಫಂಡಿಂದ ನಮ್ಮ ಶಾಲೆಗೆ ಕೊಡಿಸಿದಂತಹ ಎಲ್ಲ ಒಂದು ಸಲಕರಣೆಗಳ ವೀಕ್ಷಣೆ ನಡೆಸಿದರು. ನಿಜವಾಗಿ ಅವರು ಮೆಚ್ಚುವಂಥ ಕಾರ್ಯ ಅಂತ ಹೇಳಬೇಕು. ಯಾಕಂದರೆ ಅವರ ಹುಟ್ಟಿದ ಊರು, ಅವರ ಈ ಊರಿಗೆ ಅವರು ಕೊಟ್ಟಂಥ ಈ ಕೊಡುಗೆ ಸಿಎಸ್ಆರ್ ಫಂಡ್ ಮೈಸೂರಿನ ಎಲೆಕ್ಟ್ರಿಕಲ್ಸ್ ಕಂಪನಿಯಿಂದ ಇಲ್ಲಿಗೆ ಕೊಡಿಸಬೇಕಂತ ಹೇಳಿದರೆ ಅವರ ಪ್ರಭಾವ ನಿಜವಾಗಿ ಮತ್ತು ಅವರ ಈ ಮಾತೃಭೂಮಿ ಮೇಲೆ ಇರುವಂಥ ಅವರ ಈ ಊರಿನ ಮೇಲೆ ಇರುವಂಥ ಪ್ರೀತಿಯನ್ನು ಅದು ತೋರಿಸಿಕೊಡ್ತದೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳ್ತಾರೆ. ಹಾಗೆ ಅದನ್ನು ಅವರು ಇವತ್ತು ಪ್ರೂವ್ ಮಾಡಿದ್ದಾರೆ. ನಮ್ಮ ಶಾಲೆ ಮಾತ್ರ ಅಲ್ಲ, ಆಸುಪಾಸಿನ ಎಲ್ಲ ಅವರ ಈ ಕ್ಷೇತ್ರದ ಎಲ್ಲ ಶಾಲೆಗಳಿಗೆ, ಸರ್ಕಾರಿ ಶಾಲೆ ಅನುದಾನಿತ ಮತ್ತು ಅನುದಾನ ರಹಿತ ಎಲ್ಲ ಶಾಲೆಗಳಿಗೆ ಆ 1 ಲಕ್ಷ ರೂಪಾಯಿ ಅನುದಾನವನ್ನು ನೀಡುವ ಮೂಲಕ ಅವರು ನಮ್ಮ ಈ ಮಾತೃಭೂಮಿ ಮೇಲೆ ಇರುವಂಥ ಅಭಿಮಾನವನ್ನು ತೋರಿಸಿಕೊಟ್ಟಿದ್ದಾರೆ. ಸಂತೋಷ್ ಕುಮಾರ್ ಅವರೇ, ನಿಮಗೆ ಅನಂತಾನಂತ ಧನ್ಯವಾದಗಳನ್ನು ನಾವು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಇಂಚಿನಂಜಿ ಅವಕಾಶ ತಂಕ ಎಂಎಎಲ್ ಸಂಸ್ಥೆದ ಮೂಲಕ ಒದಗದು ಬಸದಿತ್ತನ್ ಪಂಡದು ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ತೆರಿಪಾಯರು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನ ಮನಸ್ಸಲ್ಲಿ ಏನಿತ್ತಂದರೆ, ನಾನು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದ ಸಮಯದಲ್ಲಿ ನನ್ನ ಊರಿಗೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಏನಾದರೂ ಮಾಡಬೇಕೆಂಬ ಲೆಕ್ಕಾಚಾರ ಇತ್ತು. ಅದಕ್ಕಾಗಿ ಸರ್ಕಾರ, ನಮ್ಮ ಕಂಪನಿ ಕರ್ನಾಟಕ ಸರ್ಕಾರದ ಅಂಡರಲ್ಲಿತ್ತು. ಅದರ ಲಾಭಾಂಶದ 2% ಅದು ಸಿಎಸ್ಆರ್ ಬಂದಾಗಿ ಶಾಲೆಗೆ, ಆಶ್ರಮಕ್ಕೆ, ಅದೇ ರೀತಿ ಹತ್ತಿರದ ಜನಶಿಕ್ಷಣ ಟ್ರಸ್ಟಿಗೆ, ಬೇರೆ ಬೇರೆ ರಸ್ತೆಗೆ, ನಮ್ಮ ಯಾವುದು ಸೋಲಾರ್ ಲೈಟ್, ಈ ರೀತಿಯೆಲ್ಲ ಮಾಡಿದ್ದೇವೆ. 51 ಶಾಲೆಗೆ ಸಿಎಸ್ಆರ್ ಫಂಡ್ ಕೊಟ್ಟಿದ್ದೆ. ಫಸ್ಟ್ ಟೈಮ್ 26 ಶಾಲೆಗೆ 2.5 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ನಂತರದ ಇದರಲ್ಲಿ ನನಗೆ ನಮ್ಮ ಈ ಶಾಲೆ, ನಿಮ್ಮೆಲ್ಲರ ಪ್ರೀತಿಯಿಂದ ಈ ಶಾಲೆಗೆ ಕೂಡ ಕೊಟ್ಟದ್ದು 1 ಲಕ್ಷ ಅನುದಾನ. 1 ಲಕ್ಷ ಕೊಟ್ಟ ನಂತರ ಆ ಭಾಳ ಪ್ರೀತಿಪೂರ್ವಕ, ಯಾವುದೇ ಒತ್ತಡ ಇಲ್ಲದೆ ಅವರಿಗೆ ನಾವು ಕೊಟ್ಟಂಥ ಹಣ, ಆ ಸಣ್ಣ ಕಿಂಚಿತ್ ಹಣ ಕೊಟ್ಟ ನಂತರ ಅವರಿಗೆ ಯಾವುದೇ ಒತ್ತಡ ಬರಬಾರ್ದು. ಆ ಶಾಲೆಗೆ ಯಾವುದು ಅವಶ್ಯಕತೆ ಉಂಟು, ಅದು ಕಂಪ್ಯೂಟರ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಎಂಥದೆಲ್ಲ ಬೇಕು ಆ ಶಾಲೆಯವರಿಗೆ ಬೇಕಾದದನ್ನು ಅವರು ತೆಗೆದುಕೊಳ್ಬೇಕೆಂಬ ಉದ್ದೇಶದ ನೇರವಾಗಿ ಮಾಸ್ಟರ್ ಕೈಯಲ್ಲೇ ಚೆಕ್ ನಾವು ಕೊಟ್ಟಿದ್ದೇವೆ. ಇದು ಸಾರ್ಥಕ ಆಗಿದೆ. ಈಗ ನಾವು ಕೆಲವು ಶಾಲೆಗೆ ಹೋಗ್ತಾ ಇದ್ದೇವೆ. ಆ ಶಾಲೆಗೆ ಹೋದಾಗ ಅವರು ಕೊಡುವಂಥ ಪ್ರೀತಿ, ನಾವು ಕೊಟ್ಟಂಥ ಹಣವನ್ನು ಅವರು ಉಪಯೋಗಿಸಿದ ರೀತಿ ನಿಜವಾಗಿಯೂ ಸಾರ್ಥಕ ಆಯಿತು ಎಂಬ ಭಾವನೆ ಬರ್ತದೆ. ಕೊಟ್ಟದ್ದು ಕಿಂಚಿತ್ತಾದರೂ ಅದು ಆಕಾಶದಷ್ಟು ದೊಡ್ಡದಾಗಿ ಪ್ರೀತಿ ಮಾಡ್ತಾರೆ. ಇದಕ್ಕಿಂತ ದೊಡ್ಡ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ಇನ್ನಷ್ಟು ಶಾಲೆಗಳಿಗೆ ಅವಶ್ಯಕತೆ ಇರುವಂಥದ್ದು, ಇನ್ನಷ್ಟು ಬೇರೆ ಬೇರೆ ಸರ್ಕಾರದಿಂದ ಬರುವಂಥ ಅನುದಾನವನ್ನು ತಲಾಮಟ್ಟಕ್ಕೆ ಮುಟ್ಟಿಸುವಂಥದ್ದು, ನಮ್ಮಿಂದ ಏನೆಲ್ಲ ದೇವರು ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದನ್ನು ಕೊಡುವಂಥ ಕೆಲಸವನ್ನು ದೇವರು ಮಾಡಲಿ. ನಿಮ್ಮ ಪ್ರೀತಿ ಸದಾ ಇದೇ ಇರಲಿ. ನಾವು ಕೊಟ್ಟದ್ದು ಕಿಂಚಿತ್ತು, ಆದರೆ ನೀವು ಕೊಟ್ಟದ್ದು ಗೌರವ ಅತಿ ದೊಡ್ಡದು. ಅದಕ್ಕಾಗಿ ನಿಮಗೆ ವಿಶೇಷವಾಗಿ ಹೃದಯಾಂತರದ ಅಭಿನಂದನೆ. ಕೊಣಾಜೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ನವೀನ್ ಶೆಟ್ಟಿ ಕುರ್ನಾಡ್, ಬಿಜೆಪಿ ಪ್ರಮುಖರು ಶಿವಾನಂದನ್ ಮೂಳೂರು, ಶಾಲಾ ಶಿಕ್ಷಕ ಬಳಗದ ಅಮಿತಾ, ವಿಜಯಲಕ್ಷ್ಮಿ ಶೆಟ್ಟಿ, ಶಕುಂತಳ, ರಾಧಾಕೃಷ್ಣ ಇಂಚಿತಿ ಪ್ರಮುಖರು ಈ ಪೊರ್ತೋಟುಗೆ ಎದ್ದರು.